ತೃತೀಯ ಲಿಂಗಿಗಳು ಅಥವಾ ಮಂಗಳಮುಖಿಯರು ಅಂದರೆ ಸಮಾಜ ಅವರನ್ನು ಸ್ವಲ್ಪ ದೂರನೇ ಇಡುತ್ತದೆ. ದೇಹದಲ್ಲಾದ ಪರಿವರ್ತನೆ ಕಾರಣದಿಂದ ಈ ರೀತಿಯಾಗಿ ಬದಲಾದ ಇವರನ್ನು ಮನೆಯವರು ಕೂಡ ಹತ್ತಿರ ಸೇರಿಸೋದಿಲ್ಲ. ಹಾಗಂತ ಒಂದಷ್ಟು ಜನರಿಗೆ ಸಮಾಜ ಗೌರವದ ಜೊತೆಗೆ ಅವರನ್ನು ಪ್ರೋತ್ಸಾಹಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಮಂಗಳೂರಿನಲ್ಲಿ ಮಂಗಳಮುಖಿಯರ ತಂಡವು ಸೇವೆಯಾಟ ಆಡಿಸಿ ಗಮನ ಸೆಳೆದಿದ್ದಾರೆ. ಬನ್ನಿ ಈ ಕುರಿತ ಒಂದು ವಿಶೇಷ ವರದಿ ನೋಡ್ಕೊಂಡು ಬರೋಣ. ಮಂಗಳೂರಿನ ಅಶೋಕನಗರ ದಂಬೆಲ್ನಲ್ಲಿರುವ ಐಶ್ವರ್ಯ ಪರಿವಾರ ಎಂಬ ಮಂಗಳಮುಖಿಯರ ತಂಡ ಸದ್ಯ ಸಮಾಜದ ಮನಗೆದ್ದವರಾಗಿದ್ದಾರೆ. ಇವರು ಮಾಡುತ್ತಿರುವ ಯಕ್ಷಗಾನ ಸೇವೆ ಹಾಗೂ ಇವರು ಸಮಾಜದಲ್ಲಿ ಬದುಕುತ್ತಿರುವ ರೀತಿ ಇವರನ್ನ ಜನರ ಹತ್ತಿರಕ್ಕೆ ಸೆಳೆದಿದೆ. ಕಳೆದ 2 ವರ್ಷದಿಂದ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರು ಪಾವಂಜೆ ಮೇಳದವರಿಂದ ಶ್ರೀ ದೇವಿ ಮಹಾತ್ಮೆ ಪ್ರಸಂಗವನ್ನು ಸೇವೆ ರೂಪದಲ್ಲಿ ಇವರು ಆಡಿಸುತ್ತಿದ್ದಾರೆ. ಕೋಡಿಕಲ್ನ ಕಟ್ಟೆ ಮೈದಾನದಲ್ಲಿ ಈ ಯಕ್ಷಗಾನ ಬಯಲಾಟ ನಡೆಸಲಾಗಿದ್ದು ಭಾರಿ ಜನಸ್ತೋಮದೊಂದಿಗೆ ಅಮೋಘ ಪ್ರದರ್ಶನ ಕಂಡಿದೆ. ಕಳೆದ ಬಾರಿಯೂ ಐಶ್ವರ್ಯ ಪರಿವಾರ ಇದೇ ಮೇಳದಿಂದ ಅದ್ಧೂರಿ ಯಕ್ಷಗಾನ ಸೇವೆ ನಡೆಸಿತ್ತು. ಸಾವಿರಾರು ಮಂದಿಗೆ ಅನ್ನದಾನವನ್ನು ಮಾಡಿ ಭಕ್ತಿಯಿಂದ ಯಕ್ಷಗಾನ ಸೇವೆ ನೀಡುತ್ತಿದ್ದಾರೆ ಅನ್ನೋದು ವಿಶೇಷ. ಐಶ್ವರ್ಯ ಹೇಳಿದ್ರೆ ನಮ್ಮ ಗುರು, ಅವರಿಂದ ಈಗ ನಾವೊಂದು 7 ಜನ ನಮ್ಮ ಮನೆಯಲ್ಲಿದ್ದೀವಿ. ನಾವು ಆ ಪರಿವಾರ ಅಂತೇಳಿ ಯಾವಾಗಲೂ ಇತ್ತು, ಆದರೆ ಈ ಪರಿವಾರದೊಂದು ಹೆಸರು ಮೇಲೆ ಬಂದದ್ದು ಇವಾಗ ಒಂದು 3 ಇಯರ್ಸ್ ಆಗಿತ್ತು ಅಷ್ಟೇ. ಹಾಗಿದ್ದು ನಾವೀಗ 2ನೇ ವರ್ಷದ ಯಕ್ಷಗಾನ ಸೇವೆಯನ್ನು ಮಾಡ್ತಿದ್ದೇವೆ. ನಾವು ಮೊದಲನೇ ವರ್ಷ ಮಾಡಬೇಕಂದ್ರೆ ಜನಗಳಿಗೆ ಅಂದರೆ ಅಷ್ಟೊಂದು ನಾವೊಂದು ಯಕ್ಷಗಾನ ಮಾಡೋದು ಅಂತೇಳಿ ತುಂಬ ಜನಕ್ಕೆ ಒಂದು ಡೌಟ್ ಕೂಡ ಇತ್ತು. ಯಾಕೆ ನಾವಂದರೆ ಲಾಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಡೊನೇಷನ್ ಮಾಡಬೇಕಂತೇಳಿ ಎಲ್ಲ ಇದ್ವಿ. ಆಗ ಜನಗಳು ನಾವು ಡೊನೇಷನ್ ಕೇಳಿಗೆ ಹೋದ ಟೈಮಲ್ಲಿ ಸ್ವಲ್ಪ ನಮ್ಮನ್ನೊಂಥರ ಚೀಪಾಗಿ ಟ್ರೀಟ್ ಮಾಡಿದವರು ಕೂಡ ಇದ್ದಾರೆ. ಯಾಕೆ ಹೇಳಿದರೆ ನಾವೊಂದು ಯಕ್ಷಗಾನ ಸೇವೆ ಮಾಡ್ತೇವೆ ಅಂತ ಹೇಳಿ. ಆದರೆ ಈ ವರ್ಷ ಮಾತ್ರ ನಮಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಅದೇ ಈ ಊರು ಕೋಡಿಕಲ್ ಅಂತೇಳಿ ಈ ಪ್ಲೇಸಲ್ಲಿ ನಾವು ಯಕ್ಷಗಾನ ಮಾಡ್ತೇವೆ, ಇಲ್ಲಿಯವರಾಗಲಿ ಇಲ್ಲ ಹೊರಗಿನವರು ಕೂಡ ಆಗಲಿ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಜನಗಳು. ಅವರು ನಮಗೆ ಯಾಕಂದರೆ ನಾವು ಮಾಡೋದಲ್ಲ, ಅವರು ನಮಗೆ ತುಂಬ ಎಂಕರೇಜ್ ಮಾಡ್ತಿದ್ದಾರೆ ಈ ಒಂದು ಸೇವೆ ಮಾಡಲಿಕ್ಕೆ. ಮೊದಲನೇ ವರ್ಷ ನಮಗೆ ತುಂಬ ಪ್ರೋತ್ಸಾಹ ಸಿಕ್ಕಿದೆ. ಯಾಕಂದರೆ ನಾವು ಯಕ್ಷಗಾನ ಮಾಡಿದ ಮರುದಿವಸ ಅಂತೂ ಎಲ್ಲ ಕಡೆಯಿಂದ ಕೂಡ ಇದೆ ಐಶ್ವರ್ಯ ಪರಿವಾರ ಅಂತೇಳಿ ತುಂಬ ನಮ್ಗೆ ಇದು ಮಾಡಿದ್ದಾರೆ. ಆ ನಂತರ ಕೂಡ ಲಾಸ್ಟ್ ಇಯರ್ ಕೂಡ ತುಂಬ ಜನ ಕೇಳಿದ್ದೇವೆ ನಿಮ್ಮ ಯಕ್ಷಗಾನ ಇಲ್ವಾ ಅಂತೇಳಿ. ಸ್ವಲ್ಪ ಸಮಸ್ಯೆಗಳಿಂದಾಗಿ ನಮಗೆ ಮಾಡಲಿಕ್ಕೆ ಆಗಿರಲಿಲ್ಲ. ಈ ವರ್ಷ ತುಂಬ ಕೇಳ್ತಾನೆ ಇದ್ರು, ಎಲ್ಲಿ ಹೋದರೂ ಕೂಡ ನಿಮ್ಮ ಯಕ್ಷಗಾನ ಇಲ್ವಾ ಅಂತೇಳಿ ಕೇಳ್ತಿದ್ರು. ಜನಗಳು ತುಂಬ ಪ್ರೋತ್ಸಾಹ ಮಾಡ್ತಿದ್ದಾರೆ ನಮಗೆ ಈ ಊರಿನ. ಸ್ಪೆಷಲಿ ನಮ್ಮ ಕೋಡಿಕಲ್ ಪ್ಲೇಸ್ನಂಥ ಜನಗಳು ಆಗಲಿ ಉರ್ವ ಅಲ್ಲವರು ತುಂಬ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಐಶ್ವರ್ಯ ಪರಿವಾರದ ಮುಖ್ಯಸ್ಥೆ ಐಶ್ವರ್ಯ ಹಾಗೂ ಅವರ 7-8 ಮಂದಿ ಸಂಗಡಿಗರು ಈ ಯಕ್ಷಗಾನ ಬಯಲಾಟದ ರೂವಾರಿಗಳು. ಮಂಗಳಮುಖಿಯರಾದರೂ ಇವರಾರು ಭಿಕ್ಷೆ ಬೇಡದೆ ಜೀವನದಲ್ಲಿ ಸಾಧನೆ ಮಾಡಿರುವ ಛಲಗಾತಿಯರು. ತಂಡದ ನಾಯಕಿ ಐಶ್ವರ್ಯ ಪೆಟ್ಸ್ ಬ್ರೀಡ್ ಮಾಡುವ ಉದ್ಯಮ ನಡೆಸುತ್ತಿದ್ದರೆ, ಸಾಕ್ಷ್ಯವರ್ಧನ್ ಬೆಂಗಳೂರಿನಲ್ಲಿ ಕೊರಿಯೋಗ್ರಾಫರ್ ಆಗಿದ್ದಾರೆ. ಇವರು ಡಿಕೆಡಿ ಸೀಸನ್ 6ರ ಸ್ಪರ್ಧಿ ಕೂಡ ಹೌದು. ಇನ್ನು ವೃಂದ ಆಮಿನೇಷನ್ ವೃತ್ತಿಯಲ್ಲಿದ್ದರೆ, ಅಮೂಲ್ಯ ಬ್ಯೂಟಿಷಿಯನ್ ಆಗಿ ವೃತ್ತಿ ನಿರ್ವಹಿಸುತ್ತಿದ್ದಾರೆ. ಉಳಿದಂತೆ ಅವಿಶಾ, ಸಾನಿಯಾ, ಶಾಂತಿ, ರಕ್ಷಾ, ನಿಖಿಲಾ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡಿಯೇ ಜೀವನ ನಿರ್ವಹಿಸುತ್ತಿದ್ದಾರೆ. ಯಕ್ಷಗಾನದಂತಹ ಕಲೆಯನ್ನ ಪ್ರೋತ್ಸಾಹಿಸಿ ದೇವರ ಅನುಗ್ರಹಕ್ಕೂ ಪಾತ್ರರನ್ನಾಗಬೇಕೆನ್ನುವುದು ಇವರ ಆಶಯ ಕಳೆದ 2 ವರ್ಷದಿಂದ ಈಡೇರಿದೆ. ಇವರ ಈ ಕಾರ್ಯಕ್ಕೆ ಜನರು ಕೂಡ ಪ್ರೋತ್ಸಾಹ ನೀಡುವ ಮೂಲಕ ತೃತೀಯ ಲಿಂಗಿಯರಿಗೂ ಸಮಾಜದಲ್ಲಿ ಗೌರವ ಸಿಗಬೇಕು ಅಂತ ಬೆಂಬಲ ವ್ಯಕ್ತಪಡಿಸಿದ್ದಾರೆ.